ಲೋಕಸಭಾ ಚುನಾವಣೆಗೆ ಸಲ್ಲಿಸಿದ ನಾಮಪತ್ರವನ್ನ ಹಿಂಪಡೆಯಲು ತಾವು ಕೋಟಿಗಟ್ಟಲೆ ಹಣ ಪಡೆದಿರುವುದಾಗಿ ಕೇಳಿ ಬಂದಿದ್ದ ಆರೋಪದ ಕುರಿತಂತೆ ಇಂದು ಸಂಸದ ಮುದ್ದಾ ಹನುಮೇಗೌಡ ಸ್ಪಷ್ಟನೆ ನೀಡಿದ್ದು, ತಾವು ಯಾರಿಂದಲೂ ನಯಾ ಪೈಸೆಯನ್ನ ಕೂಡ ಪಡೆದಿಲ್ಲ, ಇದನ್ನ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಘೋಷಿಸುತ್ತಿದ್ದೇನೆ ಎಂದು ಹೇಳಿದ್ದಾರೆ. ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಲವರು ಬೇಕೆಂದೇ ನನ್ನ ಹೆಸರಿಗೆ ಕಳಂಕ ತರುವ ಸಲುವಾಗಿ ಈ ರೀತಿ ಮಾಡಿದ್ದಾರೆ ಎಂದು ಆರೋಪಿಸಿದ ಮುದ್ದಾ ಹನುಮೇಗೌಡ ಅವರು, ಆಡಿಯೋ ಕುರಿತು ನಾನು ಮಾತನಾಡುತ್ತಿಲ್ಲ, ಆದರೆ ಆಡಿಯೋ ಬಿಡುಗಡೆಯಾದ ಬಳಿಕ ಇದಕ್ಕೆ ಉತ್ತರ ನೀಡಬೇಕಾದವರು ಮೌನ ವಹಿಸಿರುವ ಕಾರಣ ನಾನು ಇದನ್ನ ಹೇಳಬೇಕಾಗಿದೆ ಎಂದಿದ್ದಾರೆ. ಇಬ್ಬರು ವ್ಯಕ್ತಿಗಳಿಗೆ ಆಡಿಯೋ ಬಗ್ಗೆ ನಾನು ತಲೆ ತೆಗೆದುಕೊಂಡು ನಾನು ಅವರಿಗೆ ಉತ್ತರ ಕೊಡ್ತಾ ಇಲ್ಲ. ಐ ಆಮ್ ನಾಟ್ ಆನ್ಸರಬಲ್ ಟು ದೆಮ್. ಬಟ್ ನನ್ನ ಬಗ್ಗೆ ಬಹಳಷ್ಟು ಜನ, ನನ್ನ ರಾಜಕೀಯ ಮೊದಲಿಂದ ಪ್ರಾರಂಭದಿಂದ ನನ್ನನ್ನು ನೋಡ್ತಾ ಬಂದಿರತಕ್ಕಂಥ ಜನ, ನನ್ನ ಮೇಲೆ ಭರವಸೆ ಇಟ್ಕೊಂಡಿದ್ದಂಥ ಜನ, ನಂಬಿಕೆ ಇಟ್ಕೊಂಡಿದ್ದಂಥ ಜನ, ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಂಥ ಜನಕ್ಕೆ ಒಂದು ರೀತಿ ಎಲ್ಲೋ ಒಂದು ಅನುಮಾನದ ಛಾಯೆ. ನ್ಯಾಯಾಂಗದ ಹಿನ್ನೆಲೆಯಿಂದ ಬಂದಿರುವ ನಾನು ಸದಾಕಾಲ ಎಚ್ಚರಿಕೆಯಿಂದಲೇ ಕಾರ್ಯನಿರ್ವಹಿಸಿದ್ದೇನೆ. ಆದರೆ ನನ್ನ ಹೆಸರಿಗೆ ಮಸಿ ಬಡಿಯುವ ಕೆಲವರು ಬೇಕೆಂದೇ ಚುನಾವಣೆಯಿಂದ ಹಿಂದೆ ಸರಿಯಲು ಕೋಟ್ಯಾಂತರ ರೂಪಾಯಿ ಹಣ ಪಡೆದಿರುವುದಾಗಿ ಪ್ರಚಾರ ಮಾಡಿದ್ದಾರೆ. ನನ್ನ ಬಗ್ಗೆ ತಿಳಿದಿದ್ದವರು ಕೂಡ ಇದರಿಂದ ಅನುಮಾನ ಪಡಬಹುದೆಂಬ ಕಾರಣಕ್ಕೆ ಎಲ್ಲರೂ ನಂಬುವ ಮಂಜುನಾಥನ ಸನ್ನಿಧಿಯಲ್ಲೇ ಈ ಕುರಿತು ಸ್ಪಷ್ಟನೆ ನೀಡುತ್ತಿದ್ದೇನೆ ಎಂದು ಹೇಳಿದ್ದಾರೆ. ನಾನು ಯಾರಿಂದಲೂ ಯಾವ ಪಕ್ಷದಿಂದಲೂ ಕೂಡ ₹1 ಒಂದು ನಯಾ ಪೈಸೆ ಹಣವನ್ನು ಕೂಡ ನಾನು ಪಡೆದಿಲ್ಲ ಅಂತ ಅನ್ನೋದನ್ನ ನಾನು ರಾಜ್ಯದ ಜನರಿಗೆ ಮತ್ತು ನನ್ನ ಮೇಲೆ ನಂಬಿಕೆ ಇಟ್ಟಿದಂಥ, ಭರವಸೆ ಇಟ್ಕೊಂಡಿರ್ತಕ್ಕಂಥ, ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥ ಜನಗಳಿಗೆ ಸ್ಪಷ್ಟಪಡಿಸಲಿಕ್ಕೆ ಈ ಸ್ವಾಮಿಯ ಸನ್ನಿಧಿಯಲ್ಲಿ ನಾನು ಇಷ್ಟಪಡ್ತೀನಿ. ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ ಕೆಲವು ಶಕ್ತಿಗಳು, ನಾನು ಒಬ್ಬ ಜುಡಿಷಿಯಲ್ ಬ್ಯಾಕ್ಗ್ರೌಂಡ್ ಬಂದಿರ್ತಕ್ಕಂಥ ನನ್ನ ರಾಜಕಾರಣಕ್ಕೆ